ಮಾನವತಾವಾದಿ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಷಯವನ್ನ 10ನೇ ತರಗತಿ ಪಠ್ಯದಿಂದ ಕೈಬಿಟ್ಟಿರುವ ಪ್ರಮಾದ ನಡೆದಿದ್ರೆ ಅದಕ್ಕೆ ಪ್ರತಿಯಾಗಿ ಆ ಸಮುದಾಯದ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಮಾಜಿ ಸಚಿವ ಕೆಪಿಸಿಸಿ ಉಪಾಧ್ಯಕ್ಷ ರಮಾನಾಥ್ ರೈ ಒತ್ತಾಯಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಒತ್ತಾಯ ಮಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮುದಾಯದ ಮತ ಪಡೆದು ಅಧಿಕಾರಕ್ಕೆ ಬಂದ ಬಿಜೆಪಿಯ ನಾಯಕರು ತಮ್ಮ ಸಮುದಾಯ ಮಾತ್ರವಲ್ಲ ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶಕರಾಗಿರುವ ನಾರಾಯಣ ಗುರುಗಳನ್ನ ಮರೆತಿದ್ದಾರೆ. ಇದೀಗ ಆಗಿರುವ ತಪ್ಪನ್ನ ಸರಿಪಡಿಸುವುದು ಮಾತ್ರ ಅಲ್ಲ, ಬದಲಾಗಿ ಆಗಿರುವ ಪ್ರಮಾದಕ್ಕೆ ಸಮುದಾಯದ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಎಂದರು. ಪಠ್ಯದಿಂದ ನಾರಾಯಣ ಗುರುಗಳ ಹೆಸರನ್ನ ಪಠ್ಯಪುಸ್ತಕ ಮರುಪರಿಷ್ಕರಣಾ ಸಮಿತಿ ಕೈಬಿಟ್ಟಿರುವುದು ಹಿಂದುಳಿದ ವರ್ಗ ಮಾತ್ರವಲ್ಲದೆ ಸಮಾಜಕ್ಕೆ ಮಾಡಿರುವ ನೋವು. ಈ ವಿಷಯದ ಬಗ್ಗೆ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿರುವುದಾಗಿ ಮಂತ್ರಿಯೊಬ್ಬರು ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಈ ವಿಚಾರವನ್ನ ಸಮಾಜದ ಮುನ್ನೆಲೆಗೆ ತಂದವರು ಪತ್ರಿಕೆಯ ಚಿಂತಕರು, ಸಮುದಾಯದ ಮುಖಂಡರು. ಗಣರಾಜ್ಯೋತ್ಸವ ಪೆರೇಡ್ನಲ್ಲಿಯೂ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಕೈಬಿಡಲಾದ ವಿಚಾರವು ಇದೀಗ ನೆನಪಿಗೆ ಬರುವಂತಾಗಿದೆ ಎಂದವರು ಹೇಳಿದರು. ಬಿಜೆಪಿ ಸಮಗ್ರ ಹಿಂದುಳಿದ ವರ್ಗಗಳ ವಿರೋಧಿ. ಪಂಚಾಯತ್ ರಾಜ್ ತಿದ್ದುಪಡಿ ಸಂದರ್ಭದಲ್ಲಿಯೂ ಬಿಜೆಪಿ ವಿರೋಧಿಸಿತ್ತು. ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ಜನರ ಬಗ್ಗೆ ಕಾಳಜಿಯಿಲ್ಲ. ರಾಜಕೀಯ ಲಾಭಕ್ಕಾಗಿ ಪಕ್ಷದಲ್ಲಿ ಸರ್ಕಾರದಲ್ಲಿ ಒಬ್ಬರಿಗೆ ಅವಕಾಶ ಸ್ಥಾನಮಾನ ನೀಡಬಹುದು, ಆದರೆ ಅವರು ಆ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಎಂಬುದು ಮುಖ್ಯ. ಸಮುದಾಯಕ್ಕೆ ಆದ ಅನ್ಯಾಯದ ಬಗ್ಗೆ ಜನರು ತಿಳಿದುಕೊಳ್ಳಬೇಕು ಎಂದು ರಮಾನಾಥ್ ರೈ ಹೇಳಿದರು. ಬರೀ ಹಿಂದುಳಿದ ವರ್ಗದ ಸಮಾಜಕ್ಕೆ ಮಾತ್ರ ನೋವಾಗಿದ್ದಲ್ಲ, ಸಮಸ್ತ ಮಾನವ ಸಮಾಜಕ್ಕೆ ನೋವು ತರ್ತಕ್ಕಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳಿರತಕ್ಕಂಥ ಕರ್ನಾಟಕದ ಒಂದು ಜಿಲ್ಲೆ, ಅದು ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷ ಈ ದೊಡ್ಡ ಸಮುದಾಯದ ಮತವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದವರು ಅಂತ ಮರೆತಿದ್ದಾರೆ. 2 ಮಂತ್ರಿಗಳು ಸಮುದಾಯದವರಿದ್ದಾರೆ. ಮಂತ್ರಿ ಮಾಡಿದ ಒಂದು ಹೆಗ್ಗಳಿಕೆಯಲ್ಲಿ ಹೇಳ್ತಾರೆ, ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ, ಇಂಥ ಪ್ರಮಾದ ನಡೆದಿದ್ರೆ ಇಬ್ಬರು ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಿಷ್ಕರಣಾ ಸಮಿತಿ ಸರಿಪಡಿಸಬೇಕು ಅಂತ ಹೇಳುವಂತ ಮಾತು ನಾನು ಹೇಳಿದೆ. ಇವತ್ತು ದಾರ್ಶನಿಕೊಬ್ಬನಿಗೆ ಅಪಮಾನ ಮಾಡಿರ್ತಕ್ಕಂಥ ದೊಡ್ಡ ವಿಚಾರ. ಇವತ್ತು ಇದಕ್ಕಿಂತ ಮೊದಲು ಕೂಡ ಇವತ್ತು ಡೆಲ್ಲಿಯಲ್ಲಿ ನಡೀತಕ್ಕಂಥ ಪೆರೇಡ್ನಲ್ಲಿ ಟ್ಯಾಬ್ಲೋ ಅದನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಕೂಡ ಬಹುಶಃ ಅದನ್ನು ಕೂಡ ನಾವು ಮತ್ತೊಮ್ಮೆ ನೆನಪಿ ತರ್ತಕ್ಕಂಥ ವಿಚಾರ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕರ್ನಾಟಕ ರಾಜ್ಯದಲ್ಲಿ ಸಾಮರಸ್ಯಕ್ಕೆ ತೊಂದರೆ ಆಗ್ತಕ್ಕಂಥ ವಿಷಯಗಳನ್ನ ಪಠ್ಯಪುಸ್ತಕದಲ್ಲಿ ಸೇರಿಸ್ತಕ್ಕಂಥದ್ದು ಕೂಡ ಅದು ಘೋರ ಅಪರಾಧ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೆಡ್ಗೇವಾರ ವಿಚಾರ ಇರ್ಬೋದು, ಗೋಡ್ಸೆ ವಿಚಾರ ಇರ್ಬೋದು, ಪಕ್ಷದ ವೇದಿಕೆಯಲ್ಲಿ ಅವ್ರು ಏನ್ ಬೇಕಾದ್ರೂ ಮಾತಾಡಲಿ, ಅದರ ಬಗ್ಗೆ ನಮ್ಮ ವಿರೋಧ ಇದೆ, ನಾವು ವಿರೋಧ ಮಾಡ್ತೀವಿ, ನಮ್ಮ ವೇದಿಕೆಯಲ್ಲಿ ಅದನ್ನು ವಿರೋಧ ಮಾಡ್ತೀವಿ, ನಮ್ಮ ಪಕ್ಷದ ವೇದಿಕೆಯಲ್ಲಿ ವಿರೋಧ ಮಾಡ್ತೀವಿ. ಆದರೆ ಸಣ್ಣ ಮಕ್ಕಳು ಓದ್ತಕ್ಕಂಥ ಪಠ್ಯಪುಸ್ತಕದಲ್ಲಿ ಇದನ್ನ ತರ್ತಕ್ಕಂಥದ್ದು ಇದೊಂದು ಇದರ ಹಿಂದೆ ಇರತಕ್ಕಂಥ ದುರುದ್ದೇಶ, ಇದರ ಹಿಂದೆ ಇರತಕ್ಕಂಥ ದುರುದ್ದೇಶ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಇದು. ಇವತ್ತು ಯುದ್ಧ ಹೆಸರನ್ನ ತೆಗೆದು ಇನ್ನೊಂದು ಹೆಸರನ್ನು ಇಡತಕ್ಕಂಥದ್ದು ಅದೊಂದು ರಾಜ್ಯಕ್ಕೆ ಗಿಮಿಕ್, ಕೆಲವು ಜನ ಗಿಮಿಕ್ ಅಂತ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಬ್ರಾಹಿಂ ಕೋಡಿಜಾಲ್, ಶಶಿಧರ್ ಹೆಗ್ಡೆ, ಸಾಹುಲ್ ಹಮೀದ್, ಜಯಶೀಲ ಅಡ್ಯಂತಾಯ, ಅಪ್ಪಿ, ಸುರೇಂದ್ರ ಕಂಬಳಿ, ನೀರಜ್ ಪಾಲ್, ನಜೀರ್ ಬಜಾಲ್ ಮೊದಲಾದವರು ಉಪಸ್ಥಿತರಿದ್ದರು.